ಪಡುಬಿದ್ರಿ ಬಂಟರ ಸಂಘದ ಮಹಿಳಾ ವಿಭಾಗದ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಲಯನ್ಸ್ ಕೋಆರ್ಡಿನೇಟರ್ ರಂಜನ್ ಶ್ರೀಧರ್ ಶೆಟ್ಟಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಹಿಳೆಯರು ಈಗ ಎಲ್ಲ ರಂಗದಲ್ಲಿಯೂ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದು ಪುರುಷರಿಗೆ ಸರಿಸಮಾನಾಗಿ ಹೆಜ್ಜೆ ಹಾಕುತ್ತಿರುವುದು ಸಂತಸದ ವಿಚಾರ ಎಂದು ಹೇಳಿದರು. ಪ್ರಪಂಚದಲ್ಲಿ ಅತಿ ಶ್ರೇಷ್ಠ ಯಾವುದೇ ಅವುಗಳೆಲ್ಲವನ್ನು ಹೆಣ್ಣಾಗಿ ಕಂಡು ತಾಯಿಯ ಸ್ಥಾನದಲ್ಲಿ ಪೂಜಿಸುವ ಪರಂಪರೆ ನಮ್ಮ ಸಂಸ್ಕೃತಿಯಲ್ಲಿ ರೂಢಿಯಾಗಿದೆ. ನಮ್ಮ ಸಂಸ್ಕೃತಿಯಲ್ಲಿ ಭೂಮಿಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಎನ್ನುವ ಕಾರಣಕ್ಕೆ ಕ್ಷಮೆಯ ಧರಿತ್ರಿ ಎಂದು ಉದ್ಘೋಷಿಸಿ ಅದನ್ನು ಭೂಮಿ ತಾಯಿ ಎಂದು ಪೂಜಿಸಿ ಆರಾಧಿಸತೊಡಗಿದರು. ನಮ್ಮ ಜೀವನದ ಆಧಾರವಾದ ನದಿಗಳನ್ನು ಗುರುತಿಸಿ ಗಂಗೆ, ಯಮುನೆ, ಸರಸ್ವತಿ, ಗೋದಾವರಿ, ಕಾವೇರಿ ಹೀಗೆ ಹಲವಾರು ನದಿಗಳಿಗೂ ಹೆಣ್ಣಿನ ಸ್ಥಾನವನ್ನು ಕಲ್ಪಿಸಿ ಅದನ್ನು ಮಾತೆ ಎಂದು ಕಲ್ಪಿಸಲಾಯಿತು. ಅದರಂತೆ ಅನ್ನ ಹಾಕಿದ ಯಾರೇ ಆಗಲಿ ಅವಳು ತಾಯಿ. ಆದ್ದರಿಂದ ಹೆಂಡತಿಯನ್ನು ಭೋಜೇಶು ಮಾತಾ ಎಂದು ಗೌರವಿಸಿತು. ತುಳುನಾಡಿನಲ್ಲಿ ಜನಿಸಿ ಬೆಳೆದ ಜೀವನ ಸಾಗಿಸಿರುವ ನಾವು ತುಂಬಾ ಪುಣ್ಯವಂತರು. ಈ ಸಂದರ್ಭ ದಂತವೈದ್ಯೆ ಡಾಕ್ಟರ್ ಸೌಮ್ಯಲತಾ ಕೆ ಶೆಟ್ಟಿ, ರಾಷ್ಟ್ರೀಯ ಪವರ್ ಲಿಫ್ಟರ್ ಕುಮಾರಿ ಸಿಯಾ ಶೆಟ್ಟಿ, ಡಾಕ್ಟರ್ ಸ್ಫೂರ್ತಿ ಶೆಟ್ಟಿಯವರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಪಡುಬಿದ್ರಿ ಬಂಟರ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ನೇತ್ರಾವತಿ ಆರ್ ಶೆಟ್ಟಿ, ಸುರತ್ಕಲ್ ಜೆಸಿ ಅಧ್ಯಕ್ಷೆ ರಾಜೇಶ್ವರಿ ಡಿ ಶೆಟ್ಟಿ, ಬನ್ಸ್ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷ ಶಶಿಧರ್ ಕೆ ಶೆಟ್ಟಿ, ಕಾರ್ಯದರ್ಶಿ ಪ್ರಕಾಶ್ ಶೆಟ್ಟಿ, ಕೋಶಾಧಿಕಾರಿ ರವಿ ಶೆಟ್ಟಿ ಗುಂಡ್ಲಾಡಿ, ಯುವ ಬಂಟರ ಸಂಘದ ಅಧ್ಯಕ್ಷ ನವೀನ್ ಎನ್ ಶೆಟ್ಟಿ, ಮಹಿಳಾ ಘಟಕದ ಕಾರ್ಯದರ್ಶಿ ಜ್ಯೋತಿ ಎಸ್ ಶೆಟ್ಟಿ, ಕೋಶಾಧಿಕಾರಿ ಜಯಂತಿ ಎಸ್ ಶೆಟ್ಟಿ ಉಪಸ್ಥಿತರಿದ್ದರು.